ಕೆಲವು ದಿನಗಳಿಂದ ಭಾರೀ ಸುದ್ದಿಯಲ್ಲಿದ್ದ ಮಾಜಿ ಸಚಿವ ರಮಾನಾಥ್ರೈಯವರ ಆಪ್ತ ಕಾಂಗ್ರೆಸ್ ಮುಖಂಡ ಮಾಧವ ಮಾವಿ ಬಿಜೆಪಿ ಸೇರುವ ಸುದ್ದಿ ಹರಡುತ್ತಿದ್ದಂತೆ ಗ್ರಾಮ ಪಂಚಾಯತ್ ಚುನಾವಣೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನ ಮಾಡುತ್ತಿದ್ದು ಡಿಸೆಂಬರ್ 18ರಂದು ಮಾವಿ ಅವರು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಲವರ್ಧನೆಯಲ್ಲಿ ಅವಿರತವಾಗಿ ಶ್ರಮಿಸಿದ ಬಂಟ್ವಾಳ ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ, ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾಗಿರುವ ಮಾಧವ ಎಸ್ ಮಾಲ್ವಿಯವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಸೇರ್ಪಡೆಗೊಳ್ಳುವ ವಿಚಾರ ಬೆಳಕಿಗೆ ಬಂದಿದೆ. ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಮಾಧವ ಎಸ್ ಮಾವಿಯವರ ರಾಜೀನಾಮೆಯ ಹಿಂದೆ ಪಕ್ಷದೊಳಗಿನ ಭಿನ್ನಮತವೇ ಕಾರಣವೆನ್ನಲಾಗ್ತಾ ಇದೆ. ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದ ಮಾಧವ ಎಸ್ ಮಾವಿಯವರನ್ನ ಸ್ಥಾನ ಹಂಚಿಕೆ, ಲೀಡರ್ಶಿಪ್ ನೀಡುವ ವೇಳೆ ಕಳೆದ ಕೆಲ ಸಮಯಗಳಿಂದ ಕಡೆಗಣಿಸುವಂತಹ ಪ್ರಕ್ರಿಯೆ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇತರ ತಾಲೂಕುಗಳನ್ನು ಹೋಲಿಸಿದರೆ ಪಕ್ಷದ ಜವಾಬ್ದಾರಿ ಹಂಚಿಕೆ, ಚುನಾವಣೆಯ ಸಂದರ್ಭದಲ್ಲಿ ಸೀಟು ಹಂಚಿಕೆ ವಿಚಾರ ಬಂದಾಗ ಹೊರ ತಾಲೂಕಿನವರಿಗೆ ಬಂಟ್ವಾಳದಲ್ಲಿ ಮಣೆ ಹಾಕುವ ಪ್ರಕ್ರಿಯೆ ಹೆಚ್ಚಾಗಿದೆ. ಪಕ್ಷಕ್ಕಾಗಿ ಕೆಲಸ ಮಾಡಿದ ಮಂದಿಯನ್ನ ಕಡೆಗಣಿಸಿ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ವ್ಯಕ್ತಿಗಳಿಗೆ ಪಟ್ಟ ಕಟ್ಟುತ್ತಿರುವುದು ನಿರಂತರವಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬೇಸತ್ತ ಅವರು ಪಕ್ಷಕ್ಕೆ ರಾಜೀನಾಮೆ ನೀಡಲು ಸಿದ್ಧರಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಬಂಟ್ವಾಳದಿಂದ ಏನಾದರೂ ಟಿಕೆಟ್ ಕೊಟ್ಟಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ನಮ್ಮ ಬಂಟ್ವಾಳನ ಪುತ್ತೂರಿಂದ ಕೊಟ್ಟಿದ್ದಾರೆ ಅಂತ ನೀವು ವಿಮರ್ಶೆ ಮಾಡಬೇಕು. ಆದರೆ ನಿರಂತರವಾಗಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ತೂರಿಂದ ಬಂದಿರತಕ್ಕಂಥ ವ್ಯಕ್ತಿಗೆ ಇವತ್ತು ಸೀಟನ್ನು ಕೊಟ್ಟು ಆ ಒಂದು ಪ್ರದೇಶದಲ್ಲಿ ಪಕ್ಷವನ್ನು ಒಡೆಯುವಂಥ ಕೆಲಸ ಮಾಡಿ ನಾವು ಕೂಡ ಇವತ್ತು ಒಂದು ರಮಾನಾಥ್ರೈಯವರ ಒಂದು ಆಪ್ತರಾಗಿ ಗುರುತಿಸಿಕೊಂಡು ಅಲ್ಲಿಂದ ಈ ಚಾಡಿ ಮಾತಿಂದ ನಾವು ಬೇರ್ಪಡುವಂಥ ಕೆಲಸ ಕಾರ್ಯ ಇವತ್ತು ಆಗಿದೆ. ನಮಗೂ ಕೂಡ ಈ ಚಾಡಿಯಿಂದ ಬೇಸತ್ತು ನಾನಿವತ್ತು ಪಕ್ಷ ಬಿಟ್ಟು ಬರಲಿಕ್ಕೆ ಪ್ರಮುಖ ಕಾರಣ. ಪಕ್ಷದ ತಾಲೂಕು ಮಟ್ಟದ ನಾಯಕರ ನಿಲುವಿನಿಂದ ಬೇಸತ್ತ ಮಾಧವ ಮಾವಿಯವರು ಬಿಜೆಪಿ ಸೇರ್ಪಡೆಗೊಳ್ಳುವ ತೀರ್ಮಾನ ತೆಗೆದುಕೊಂಡಿರುವ ಬೆನ್ನಲ್ಲೇ ತಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯ ಪರ ತಮ್ಮ ಬೆಂಬಲಿಗರೊಂದಿಗೆ ಪ್ರಚಾರಕ್ಕೆ ತೆರಳುತ್ತಿದ್ದಾರೆ. ಇದು ಮಾಧವ ಎಸ್ ಮಾವಿಯವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರುತ್ತಿದ್ದಾರೆ ಎನ್ನುವುದಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಿದೆ. ಮಾಧವ ಎಸ್ ಮಾವಿಯವರು ಬಿಜೆಪಿ ಸೇರ್ಪಡೆಗೊಳ್ಳುತ್ತಿರುವ ಬಗ್ಗೆ ಮಾಹಿತಿ ಅರಿತ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಮಾತುಕತೆ ನಡೆಸಿದ್ರು ಅದು ಫಲಪ್ರದವಾಗಿಲ್ಲ. ಇದೀಗ ಮಾಧವ ಎಸ್ ಮಾವಿಯವರು ಬಿಜೆಪಿ ಸೇರ್ಪಡೆಗೊಳ್ಳುತ್ತಿರುವುದು ಖಚಿತಗೊಂಡಿದ್ದು ಡಿಸೆಂಬರ್ 18ರಂದು ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ಸಂಸದ ನಳಿನ್ ಕುಮಾರ್ ಕಟೀಲ್ ರವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದು ಇವರೊಂದಿಗೆ ಅವರ ಕೆಲವು ಬೆಂಬಲಿಗರು ಬಿಜೆಪಿ ಸೇರಲಿದ್ದಾರೆ ಎಂದು ತಿಳಿದು ಬಂದಿದೆ. ಮಾಧವ ಎಸ್ ಮಾವಿಯವರ ಪತ್ನಿ ಮಂಜುಳಾ ಮಾಧವ ಮಾವಿಯವರು ಪ್ರಸ್ತುತ ಮಾಣಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.